ಕಳೆದ ಏಪ್ರಿಲ್ 11ರಿಂದ ಪುತ್ತೂರು ದರ್ಬೆಯ ಲಿಟಲ್ ಫ್ಲವರ್ ಶಾಲೆಯಲ್ಲಿ ನಡೆಯುತ್ತಾ ಇರುವ ಉಚಿತ ವಾಲಿಬಾಲ್ ಕ್ರೀಡಾ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಮೇ 19ರಂದು ಸಂಜೆ 4 ಗಂಟೆಗೆ ದರ್ಬೆ ಲಿಟಲ್ ಫ್ಲವರ್ ಶಾಲೆಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ತಿಳಿಸಿದರು. ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ 40 ದಿನಗಳ ಈ ಉಚಿತ ವಾಲಿಬಾಲ್ ಕ್ರೀಡಾ ತರಬೇತಿ ಕಾರ್ಯಕ್ರಮದಲ್ಲಿ 22 ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು 65 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ವಾಲಿಬಾಲ್ ಕ್ರೀಡೆಯನ್ನ ಹೆಚ್ಚು ಜನಪ್ರಿಯಗೊಳಿಸುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಪೂರ್ತಿ ಬೇಸಿಗೆ ವಾಲಿಬಾಲ್ ಕ್ರೀಡಾ ತರಬೇತಿಯನ್ನ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಪಿವಿ ಕೃಷ್ಣನ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಸಭಾ ಅಧ್ಯಕ್ಷೆ ಜಯಂತಿ ಬಲ್ನಾಡು, ನಗರಸಭಾ ಸದಸ್ಯರಾದ ಮಹಮ್ಮದ್ ಅಲಿ, ರಾಜೇಶ್ ಬನ್ನೂರು, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ ಭಾಗವಹಿಸಲಿದ್ದಾರೆ ಎಂದರು. ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಚಾಕ್ಲೇಟ್ ಫ್ಯಾಕ್ಟರಿ, ಲಿಟಲ್ ಫ್ಲವರ್ ಸ್ಕೂಲ್, ದರ್ಬೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ನಾವು ಈ ಬಾರಿ ಲಿಟಲ್ ಫ್ಲವರ್ ಸ್ಕೂಲ್ನಲ್ಲಿ ಉಚಿತ ಮಕ್ಕಳಿಗಾಗಿ ವಾಲಿಬಾಲ್ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷವೇ ದೀರ್ಘಾವಧಿ ಸ್ವಲ್ಪ ಒಂದು 40 ದಿವಸಗಳ ಒಂದು ತರಬೇತಿಯನ್ನು ನಾವು ಮಕ್ಕಳಿಗಾಗಿ ಕೊಡ್ತಾ ಇದ್ದೇವೆ. ಹಾಗೆ ಈ ಬಾರಿ ಶಿಬಿರಾರ್ಥಿಗಳು 65ರಿಂದ ಮೇಲ್ಪಟ್ಟು ನಮ್ಮಲ್ಲಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸೇರಿ 65ರಿಂದ ಮೇಲ್ಪಟ್ಟ ಮಕ್ಕಳು ಇದಕ್ಕೆ ಭಾಗವಹಿಸಿದ್ರು. ಇದರ ಕಳೆದ ತಿಂಗಳ ಏಪ್ರಿಲ್ 11ನೇ ತಾರೀಕಿಗೆ ಪ್ರಾರಂಭವಾಗಿ 19ನೇ ತಾರೀಕಿಗೆ ಸಮಾರಂಭ ನಡೆಯಲಿಕ್ಕಿದೆ. ಈ ಸಮಾರಂಭವನ್ನು ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಪಿವಿ ಕೃಷ್ಣನ್ ಸರ್ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಮಾಧ್ಯಮಗೋಷ್ಠಿಯಲ್ಲಿ ಎನ್ಐಎಸ್ ಕೋಚ್ ಪಿವಿ ನಾರಾಯಣ್, ಅಂತಾರಾಷ್ಟ್ರೀಯ ತರಬೇತುದಾರ ಪಿವಿ ಕೃಷ್ಣನ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಸಿರಾಜುದ್ದೀನ್ ಹಾಜರಿದ್ದರು.